4 ದಿನದ ಹಿಂದೆ ಮೀನುಗಾರಿಕೆ ಮುಗಿಸಿ ಮಂಗಳೂರಿಗೆ ವಾಪಸ್ಸಾಗುತ್ತಿದ್ದ ಫಿಶಿಂಗ್ ಬೋಟ್ ಅನ್ನು ಮಂಜೇಶ್ವರದಲ್ಲಿ ಮೀನುಗಾರರು ತಡೆದು ದೌರ್ಜನ್ಯ ಎಸಗಿದ್ದಾರೆ ಎಂದು ಮಂಗಳೂರು ಟ್ರಾಲ್ಬೋಟ್ ಮೀನುಗಾರರ ಸಂಘ ಆರೋಪಿಸಿದೆ. ಮಂಗಳೂರಿನ ಮೀನುಗಾರರು ಆಳ ಸಮುದ್ರ ಮೀನುಗಾರಿಕೆ ಮುಗಿಸಿ ಮಂಗಳೂರು ಕಡೆಗೆ ವಾಪಸ್ಸಾಗುತ್ತಿದ್ದಾಗ ಮಂಜೇಶ್ವರದಲ್ಲಿ ಅಲ್ಲಿಯ ಮೀನುಗಾರರು ಮತ್ತು ಬೋಟ್ ಮಾಲಕರು ದೌರ್ಜನ್ಯವೆಸಗಿ ಫಿಶಿಂಗ್ ಬೋಟುಗಳನ್ನು ವಶಕ್ಕೆ ಪಡೆದು ಬಳಿಕ ಮೀನುಗಾರಿಕಾ ಇಲಾಖೆಗೆ ಹಸ್ತಾಂತರಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹವಾಮಾನದ ವೈಪರೀತ್ಯದಿಂದಾಗಿ ದಡದಲ್ಲಿ ಬರುತ್ತಿದ್ದಾಗ ಮಂಗಳೂರು ಮೀನುಗಾರರ ಮೇಲೆ ಹಲ್ಲೆ ಮಾಡಿ ಬೋಟುಗಳನ್ನು ಮತ್ತು ಮೀನುಗಾರರನ್ನ ಕೂಡಿ ಹಾಕಿ ದೌರ್ಜನ್ಯ ಎಸಗಿದ್ದು ಮಾತ್ರವಲ್ಲದೆ ನಮ್ಮನ್ನ ಸತಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. GPS ఉండదు యాన్ సుల్లు మనవే ఎన బోర్డ్ దగ్గర సుల్లు మనవేరు మాతో GPS సుల్లు మనవి GPS ತುಲೆ ಬನ್ನೆಗಿ GPS ತುಪಂದಲ ಅಧಿಕಾರ ಎಂಗ್ಲಿಗೆ ಇಜ್ಜಿ ಅವು ಈತುಲ ಎಂಗ್ಲ ಫೈನ್ ಕಟ್ಟಿ ಅಂತ ಬಂಡೇರಿ ಪಕ್ಕ ಈ ಸ್ಟೇಷನ್ ಬಲ ಬಂಡೆ ಸ್ಟೇಷನ್ ಕಾಂಡೆಗೂ ನೀನು ಬಯ್ಯ ಮುಟ್ಟೆನ ಉಂಟೇರಿ ಬಯ್ಯ ಮುಟ್ಟ ಬೋರ್ಡ್ దగ్గర ದಾಲ ಕೊರ್ರೆ ಆಯ್ಜಿ ಅಂಕಿ ಕತ್ತಲೆ ಪತ್ತಿ ಅನ್ನಗ್ಲೆ ಕೊರಿಯೆ ಅಲ್ಪ ನೀರು ಸಮದೆಜ್ಜಿ ಒಂಜಿ ಬಾಜನ ಬದಬಹುದು ನೀರು ಕಾಣಬೇಕು ಬಂಡ ಪೊಲೀಸ್ ತೇ ಬಂಡೆ ಬೋರ್ಡ್ದ ಒಂಜಿ ಸಾಮಾನು ಮುಟ್ರವಲ್ಲಿ ಎನ್ನ ಯಾಂಡರುಂಡು ಒಂಜಿ ನರಮನಿ ಮಿತ್ತು ಬಾರವಲ್ಲಿ ಎನ್ನ ಯಾಂಡರುಂಡು ಇನ್ನು ಫೋನ್ದಾನೆ ಬುಡಾಯ್ ಅಂಚ ಬಂಡೆ ಆ ಉದ್ದೇಶದ ಪಕ್ಕಲಿಗೆ ಇಂಚ ನೀರು ಕೊರ್ಪುಂಡು ಎಂಜಿನ ಫುಡ್ಡು ಕಾಣಪುಂಡು ಎಂಚನೆ ಆಂಡಿ ಬೋರ್ಡ್ದಾಗಲು ಎಲಿಗೆಲಿಗೆ ಫೋನ್ ಮಲ್ಪೇರಿ ಎನ್ನೊಂಜಿ ಚೈನ್ ಇಜ್ಜಿ ಎಂಕ ಹಾಕಿರಿ ಎಂಕದೇಗ ಹಾಕಿರಿ. ಮಂಗಳೂರು ದಕ್ಕಿಗೆ ಬರುತ್ತಿದ್ದಾಗ 4 ಫಿಶಿಂಗ್ ಬೋಟ್ನಲ್ಲಿದ್ದ ಮೀನು ಮತ್ತು ಬೋಟ್ನಲ್ಲಿದ್ದ ಕೆಲವೊಂದು ವಸ್ತುಗಳನ್ನು ದೋಚಿದ್ದು ಮೀನುಗಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದನ್ನು ಮಂಗಳೂರಿನ ಟ್ರಾಲ್ಬೋಟ್ ಮತ್ತು ಪರ್ಷಿಯನ್ ಮೀನುಗಾರರ ಸಂಘ ಹಾಗೂ ವ್ಯಾಪಾರಸ್ಥರ ಸಂಘದಿಂದ ತೀವ್ರವಾಗಿ ಖಂಡಿಸಿದ್ದಾರೆ. ಆದರೆ ಅವರ ಕಾರ್ಯವ್ಯಾಪ್ತಿ ಮೀನುಗಾರಿಕೆ ನಡೆಸುವಾಗ ಮಾತ್ರ, ಅಲ್ಲಿ ಮೀನುಗಾರಿಕೆ ನಡೆಸುವುದಾದರೆ ಕೇರಳ ಸರ್ಕಾರದ ಕಾರ್ಯವ್ಯಾಪ್ತಿ 12 ನಾಟಿಕಲ್ ಮೈಲ್ಗೆ ಒಳಗಡೆ ಮೀನುಗಾರಿಕೆಯಿಂದ ನಿಷೇಧ ಅವರಿಗೆ ಇರೋದು. ಆದರೆ ರನ್ನಿಂಗಲ್ಲಿದ್ದು ಮೀನುಗಾರಿಕೆ ನಡೆಸದೇ ಇದ್ದು ಬೋಟುಗಳು ಮಂಗಳೂರು ದಾಕಿಗೆ ಬರುವಾಗ ಇವರು ಹಿಡ್ಕೊಂಡು ಹೋಗಿ, ಅದು ಸಹ ಮೀನುಗಾರರೇ ಹಿಡ್ಕೊಂಡು ಹೋಗಿದ್ದು, ಸರ್ಕಾರದ ಜನ ಏನು ಕೊಂಡೋಗಲಿಲ್ಲ, ಮೀನುಗಾರರೇ ಹಿಡ್ಕೊಂಡು ಹೋಗಿದ್ದು. ಆದ ಕಾರಣ ಈ ಮೀನುಗಾರನ ಹಿಡಿದು ಅಲ್ಲಿ 4 ದಿವಸದಿಂದ ಕಟ್ಟಿ ಹಾಕಿ ಅವರಿಗೆ ಅನ್ನ ನೀರು ಮೆಡಿಕಲ್ ಏನು ಕೊಡದೆ ಸತಾಯಿಸುತ್ತಾರೆ. ಅವರಿಗೆ ದೈಹಿಕವಾಗಿ ಅವರಿಗೆ ಮೀನುಗಾರರು, ಆ ದೋಣಿಯ ಮೀನುಗಾರರು ಹಲ್ಲೆಯನ್ನು ನಡೆಸಿರ್ತಾರೆ. ಇವರನ್ನು ಹಿಡ್ಕೊಂಡು 4 ದಿವಸದಿಂದ ಸತಾಯಿಸಿ ನಿನ್ನೆ ಅಂದರೆ ಮಂಗಳವಾರ ದಿವಸ 2,70,000 ರೂಪಾಯಿ ಒಂದೊಂದು ಬೋಟಿಗೆ ಫೈನ್ ಹಾಕಿ ಆ ಬೋಟನ್ನು ಬಿಡುಗಡೆಗೊಳಿಸಿರ್ತಾರೆ. ಇದು ಮಂಗಳೂರು ಟ್ರಾಲ್ಬೋಟ್ ಮೀನುಗಾರರ ಸಂಘದಿಂದ ಹಾಗೂ ಮಂಗಳೂರು ಪರ್ಷಿಯನ್ ಮೀನುಗಾರರ ಸಂಘದಿಂದಲೂ ಮತ್ತು ವ್ಯಾಪಾರಸ್ಥರ ಸಂಘದಿಂದಲೂ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇನ್ನು 4 ದಿನದಿಂದ ಮೀನುಗಾರರನ್ನ ಕೂಡಿ ಹಾಕಿ ಅನ್ನ ನೀರು ಕೊಡದೆ ಸತಾಯಿಸಿದ್ದಾರೆ. ಇದಕ್ಕೆ ಸರ್ಕಾರ ಕ್ರಮ ಕೈಗೊಂಡು ನಮಗಾದ ನಷ್ಟವನ್ನ ಭರಿಸಬೇಕು ಎಂದು ಮೀನುಗಾರರು ಆಗ್ರಹಿಸಿದ್ದಾರೆ. ಶರಸಾಲ್ಯನ್ ವಿ4 ನ್ಯೂಸ್ 24/7 ಮಂಗಳೂರು.